ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಪ್ರಸ್ತುತಪಡಿಸುವ ಸಾಂಸ್ಕೃತಿಕ ರಂಗತೇರು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೇವರನ್ನು ಸ್ತುತಿಸುವುದು ನಮ್ಮ ಸಂಪ್ರದಾಯ. ಅಂತೆಯೇ ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇದೀಗ ಪ್ರಾರ್ಥನೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂದು ಇಲ್ಲಿ ಸೇರಿರುವ ನನ್ನ ಎಲ್ಲ ಮಿತ್ರರಿಗೆ ಶುಭ ಮಧ್ಯಾಹ್ನ. ಅತಿಥಿ ದೇವೋ ಭವ ಎಂಬಂತೆ ಅತಿಥಿಗಳನ್ನು ದೇವರಂತೆ ಕಾಣುವುದು ನಮ್ಮ ಸಂಸ್ಕೃತಿ. ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಮುನ್ನ ಸ್ವಾಗತಿಸುವುದು ವಾಡಿಕೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಮ್ಮ ಶಾಲಾ ಸಂಚಾಲಕರಾದ ಡಾಕ್ಟರ್ ಎನ್.ವಿ. ಕಿಶೋರ್ ಕುಮಾರ್ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಇವರು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಭೂಮಿಕಾ ಪ್ರೀತಿಯ ದ್ಯೋತಕವಾಗಿ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರಂಗಸ್ಪಂದನದ ಸಂಚಾಲಕರು, ರಂಗನಟ,
ಚಲನಚಿತ್ರ ನಟ, ನಾಟಕಕರ್ತ, ನಿರ್ದೇಶಕ ಹಾಗೂ ತುಳು ಸಾಹಿತ್ಯ, ತುಳು ಭಾಷೆಯ ಧ್ರುವತಾರೆ ಹಾಗೂ ನಾಟಕ ಅಕಾಡೆಮಿಯ ಸದಸ್ಯ. ಬೆಂಗಳೂರು ಒಟ್ಟಾರೆಯಾಗಿ ಬಹುಮುಖ ಪ್ರತಿಮೆಯ ಮಿನುಗುತ್ತಾರೆ. ಶ್ರೀಯುತ ವಿ.ಜಿ. ಪಾಲ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರು ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಲಿಖಿತ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀರಾಮಾಶ್ರಮ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮಂಜಪ್ಪ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಹೃದಯಸ್ಪರ್ಶಿ ಸ್ವಾಗತ. ಇವರು ತಮ್ಮ ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಧನುಷ್ ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀರಾಮಾಶ್ರಮ ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಿಯಾ ಇವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರಿಗೆ ನಮನಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರು ತಮ್ಮ ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಸಾಕ್ಷಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ ಹಿತೈಷಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾದಂತಹ ಶ್ರೀಯುತ ಉಮೇಶ್ ತಂಡಕೇರಿಯವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕನ್ನಡ ಮಾಧ್ಯಮದ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜಯಂತ್ ಕೊಪ್ಪಲ್ಕಾಡ್ ಇವರಿಗೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2009 ವಿಜೇತ ಹಾಗೂ 40 ವರ್ಷದ ಸಂಗೀತ ಸೇವೆಯ ಮಹಾನ್ ಸಾಧಕ ಮತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಶ್ರೀಯುತ ಮುರಳೀಧರ್ ಕಾಮತ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದು ನಮ್ಮನ್ನು ವಿಭಿನ್ನ ಶೈಲಿಯಿಂದ ಮನರಂಜಿಸಲಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಜ್ಯೋತಿಕಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಗಧ್ವನಿ ಸಂಗೀತ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ನೆರೆದಿರುವ ಉಭಯ ಶಾಲೆಯ ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಹಾಗೂ ನನ್ನ ಸಹಪಾಠಿ ಮಿತ್ರರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೆ ಹರತಿ ಪಾಪಾನಿ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಇದೀಗ ವೇದಿಕೆ ಮೇಲಿರುವ ಅಧ್ಯಕ್ಷರು ಮತ್ತು ಗಣ್ಯರಿಂದ ರಂಗಜ್ಯೋತಿ ಪ್ರಜ್ವಲನೆ. ನಮಸ್ಕಾರ. ದೇವ ಸರ್ವಾಂಕೊಬ್ಬರೇ ಕರೋ ಅಲ್ಲಾಹೋ ಅಕ್ಬರ್ ಅಲ್ಲ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನು ಮಾತಾಡ್ತಾನೆ ಅಂತ. ಈ ದೇಶ, ಈ ಮಣ್ಣು ಸರ್ವ ಧರ್ಮಗಳಿಗೆ ಆಶ್ರಯ ಕೊಟ್ಟ, ಸಾಹಿತ್ಯ ಸಂಸ್ಕೃತಿಗೆ ನೇರಳಾಗಿ ಎಲ್ಲರೂ ಜಾತಿ ಮತ ಧರ್ಮವನ್ನು ಮೀರಿ ಒಟ್ಟಾಗಿ ಬದುಕಬೇಕಂತ ಆಶಿಸಿದ ಈ ಮಣ್ಣು. ಅದಕ್ಕೋಸ್ಕರ ಎಲ್ಲ ಸಮುದಾಯದವರಿಗೆ ನಾನು ಈ ವೇದಿಕೆಯಿಂದ ಶುಭಗಳನ್ನು ಹಾರೈಸ್ತೇನೆ. ಬಂಧುಗಳೇ ನಮಸ್ಕಾರ. ಬಹುಶಃ
ಇಲ್ಲಿ ಸೇರಿದವರಲ್ಲಿ ಪ್ರಾಯದಲ್ಲಿ ನಾನು ಅತ್ಯಂತ ಹಿರಿಯ. 78 ಬ್ಯಾಟಿಂಗ್, 78 ಬ್ಯಾಟಿಂಗ್ ಗೊತ್ತಿಲ್ಲ, ಆಗ LBW ಆಗ್ತೇನೆ ಅಂತ ಗೊತ್ತಿಲ್ಲ. ಇರಲಿ, ವೇದಿಕೆಯಲ್ಲಿ ಕೂತವರು ಮತ್ತು ನೀವೆಲ್ಲರೂ ಸಾಧನೆ, ಸಾಮರ್ಥ್ಯ, ವಿದ್ಯೆ, ಬುದ್ಧಿ, ಸಮಾಜದ ಚಟುವಟಿಕೆಗಳಲ್ಲಿ ನನಗಿಂತ ತುಂಬ ನೀವು ಹಿರಿಯರು. ನಿಮಗೆಲ್ಲರಿಗೆ, ವೇದಿಕೆಯಲ್ಲಿದ್ದವರಿಗೆ ಮತ್ತು ಮುಂಭಾಗದಲ್ಲಿದ್ದವರಿಗೆ, ಶಿಕ್ಷಕ ವರ್ಗದವರಿಗೆ ರಂಗಸ್ಪಂದನದ ಪರವಾಗಿ ಪ್ರೀತಿಪೂರ್ವಕ ತಲೆಬಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ವಿದ್ಯೆ ಬುದ್ಧಿಯನ್ನು ಕೊಟ್ಟ ಈ ಶಾಲೆ ಶಿಕ್ಷಕ ವರ್ಗವನ್ನು ಖಂಡಿತ ನೀವು ಮರೆಯಬೇಡಿ. ನಾಳೆ ಒಳ್ಳೆಯದಾಗ್ತೀರಿ ಬಂಧುಗಳು. ಇದನ್ನೇ ಹೇಳ್ತೀರಿ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ನೀವಾಗಿ. ಇದು ಯಾರು ಹಾಡು ಬರೆದದ್ದು ಗೊತ್ತ ಮಗ? ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ಖಂಡಿತ ನೀವು ಯಾರಾದರೂ ಆಗಬೇಕು. ಈ ಶಾಲೆಗೆ ಹೆಸರು ತನ್ನಿ. ಕೊನೆಯದಾಗಿ ದಯವಿಟ್ಟು ಶಿಕ್ಷಕಿಯರು ಬೇಜಾರು ಮಾಡದಿದ್ದರೆ, ಡಾಕ್ಟರ್ ಎಪನೋಲಿತ್ತ ಒಂದು ಮಾತು ಹೇಳ್ತೇನೆ. ನಾನು ತುಂಬ ಶಾಲೆಗಳಿಗೆ ಹೋಗ್ತೇನೆ ಮಂಗಳೂರು ಸಿಟಿಯಲ್ಲಿ. ಮಕ್ಕಳನ್ನು ಕಲ್ಚರಲ್ಲಾಗಿ ಡೆವಲಪ್ ಮಾಡಿ, ಸಾಂಸ್ಕೃತಿಕವಾಗಿ ಮಾರ್ಕ್ಸ್ ಒಂದು ಕಡೆ ಇರ್ತದೆ. ಮತ್ತು ಈ ಹಾಡು ಹಾಡುವಾಗ, ಪ್ರಾರ್ಥನೆ ಮಾಡುವಾಗ ಆ ಸಾಹಿತ್ಯದಲ್ಲಿ ಏನು ಶಬ್ದಗಳಿದೆ ಅದನ್ನು ಯಾರು ಪ್ರಾರ್ಥನೆ ಮಾಡಿ ಅವರನ್ನು ಕೂತ್ಕೊಳ್ಳಿಸಿ ಹೇಳಿ. ಫಾರ್ ಎಕ್ಸಾಂಪಲ್, ರಾಷ್ಟ್ರಕವಿ ಕುವೆಂಪುನವರು ಒಂದು ಹಾಡು ಬರ್ತದೆ, ಜಯ ಭಾರತ ಜನನಿಯ ತನುಜಾತಿ, ಜಯ ಹೇವು ಕರ್ನಾಟಕ ಮಾತೆ. ಈ ಹಾಡನ್ನು ಹಾಡುವಾಗ, ಬರೆಯುವಾಗ ಅವರು ಎಷ್ಟು ಪತ್ರಿಕೆಗಳನ್ನು, ಕಾಗದಗಳನ್ನು ಹರಿದಿದ್ದಾರಂತ ಗೊತ್ತಿಲ್ಲ, ಎಷ್ಟು ಅವರ ಪೆನ್ನ ಶಾಯಿ ಮುಗಿದು ಗೊತ್ತಿಲ್ಲ, ಬರೆದಿದ್ದಾರೆ. ಅಕ್ಷರಗಳನ್ನು ಬರೆದಿದ್ದಾರೆ. ಅಕ್ಷರಗಳಿಗೆ ಜೀವ ಕೊಡುವವರು ಆ ಕಲಾವಿದರು. ಅದು ಹಿನ್ನೆಲೆ ಗಾಯಕರಾಗಬಾರ್ದು, ನಟನೆ ಮಾಡುವವರಿರು. ಅದರಿಂದ ಆ ಹಾಡು ಹಾಡುವಾಗ ಅವರಿಗೆ ಅವ ಭಾವನೆಗಳನ್ನು, ಅದರ ಅರ್ಥವನ್ನು ಅವರಿಗೆ ಟ್ರೈನಿಂಗ್ ಮಾಡಬೇಕು. ಈಗ ಸಹ ಹಾಡಿದರು, ಕೆಳಗೆ ನೋಡ್ತಿದ್ದರು, ಮತ್ತು ಅವರು ಏನು ಶಾರದಾಂಬೆಯನ್ನು ಕರೆದು, ನಾನು ತಪ್ಪನ್ನು ಹುಡುಕಲಿಕ್ಕೆ ಬಂದಿಲ್ಲ, ಲಿಮಿಟ್ ಅದನ್ನು ಬಿಟ್ಟುಬಿಡಿ, ಸ್ವಲ್ಪ ನಗು ಇರಲಿ. ಜಯ ಭಾರತ ಜನನಿ, ಆ ಥರ ಒಂದು ಮುಖದಲ್ಲಿ ಆ ಭಾವನೆಗಳು ಬಂದರೆ ಮಾತ್ರ ಅದು ಸಾರ್ಥಕ. ಹಚ್ಚೆವು ಕನ್ನಡದ ದೀಪ ಅಂತ ಒಳ್ಳೆಯ ಹಾಡು. ನಾವು ಅದಕ್ಕೆ ಭಾವನೆ ಬರೆದಿದ್ದರೆ, ಎಕ್ಸ್ಪ್ರೆಷನ್ ಬರೆದಿದ್ದರೆ, ಹಾಡುವಾಗ ಕೆಳಗೆ ನೋಡಿ, ಆ ಕಡೆ ನೋಡಿ, ಈ ಕಡೆ ನೋಡಿದರೆ ಎಷ್ಟು ಲೀಟರ್ ನೀವು ಎಣ್ಣೆ ಹಾಕಿದ್ರು ಅದೇ ಖಂಡಿತ ಆ ದೀಪ ಹಚ್ಚುವುದಿಲ್ಲ. ಭಾವನಾತ್ಮಕವಾಗಿ ಹೇಳಿದರೆ ದಯವಿಟ್ಟು ಅವರನ್ನು ಕರೆಕ್ಟ್ ಮಾಡಿ. ನೀವು ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಹಚ್ಚೇವು ಕನ್ನಡದ ದೀಪ, ಆ ಮುಖದಲ್ಲಿ ಭಾವನೆ ಬರಬೇಕು, ನಗು ಬರಬೇಕು. ಅದರಿಂದ ದಯವಿಟ್ಟು ತಪ್ಪು ತಿಳ್ಕೊಳ್ಳಿ. ತಪ್ಪು ಇದು ನಾನು ನಿಮ್ಮ ನ್ಯೂನತೆಯನ್ನು ಹೇಳೋದಲ್ಲ, ಮುಂದಿನ ದಿನಗಳನ್ನು ಸರಿ ಮಾಡಿ. ಕೆಲವರು ಹೇಳ್ತಾರೆ ಆ ಕಡೆ ಹೋಗ್ತಾಯಿದ್ರೆ ಆ ಜೋಕುಲು ಪದ ಬಂಡೇರು ಮಾರ್ರೆ, ಹೆಂಚಿನ ಅಂದಿಜ್ಜಿ ಕಂಡು ಹಿಡಿದು ತೊಗೊಂತೀರಿ, ಹಂಚಿ ತೊಗೊಂತೀರಿ, ನೆಲ ತೊಗೊಂತೀರಿ. ನಾನು ನೇರ ಹೇಳ್ತೇನೆ ಅದನ್ನು, ಯಾಕಂದರೆ ಅವ್ರು ಬೆಳೆಯುವಾಗ ಅದನ್ನು ಪರ್ಫೆಕ್ಷನ್ ಬರಬೇಕಂತ. ಸೊ ಇಷ್ಟು ಹೇಳ್ತೇನೆ. ಮತ್ತೊಮ್ಮೆ ಶಾಲಾ ಸಂಚಾಲಕರಾದ ನಮ್ಮ ಕೊಂಚಾಡಿ ಎಜುಕೇಷನ್ ಟ್ರಸ್ಟ್ ಬೋರ್ಡ್ನ ಮುಖ್ಯಸ್ಥರಾದ ಅವರ ತೀರ್ಥರೂಪರಾದ ಡಾಕ್ಟರ್ ಎನ್ ವಿ ಪೂಜಾರಿ ಅವರು ನಮಗೆ ತುಂಬ ಕಲೆಗೆ ಸಹಕಾರ ಕೊಟ್ಟ ಈ ಪರಿಸರದಲ್ಲಿ. ಮತ್ತು ಬೇರೆ ಅವರ ಸುಪುತ್ರ ಡಾಕ್ಟರ್ ಬಂದರೆ ಸರ್ ಇಂಕ್ಲೂಜ್ ಅವಕಾಶ ಕೊರಿಯರ್ ನಿಕ್ಲು ಇವತ್ತು ಮಣ್ಣು ಬಡಪಡೆ ಇದಕ್ಕೆ ಅವ್ರು ಪಂಡರು ಒಂದು ಮಾತಾಡ್ತಾ ಹೇಳ್ಬಿಡಿ, ಎಲ್ಲ ಹೋಗಿ ಹೇಳ್ತಾರೆ ಅಂತ. ಅದೇ ಉಭಯ ಶಾಲೆಗಳ ಮುಖ್ಯಸ್ಥರು, ಬೇರೆ ಟೀಚರ್ಸ್ನವರು, ಹಳೆ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಅವಕಾಶ ಸಿಕ್ಕಿದರೆ ಇನ್ನೊಮ್ಮೆ ಒಂದು ಮಾತು ಹೇಳ್ತೇನೆ. ಈ ವೇದಿಕೆಯಲ್ಲಿ ಡಾಕ್ಟರ್ ನಾನು ಬಣ್ಣ ಹಚ್ಚಿದ್ದೇನೆ. ಡಾಕ್ಟರ್ ಸಂಜೀವ ದಂಡಕೇರಿ ಅವರ ಒಂದು ನಾಟಕದಲ್ಲಿ ತುಂಬ ವರ್ಷ ಆಯಿತು, ಯಾವ ನಾಟಕ ಅಂತ ನೆನಪಿಗೆ ಬರೋದಿಲ್ಲ, ಇಲ್ಲಿ ಬಣ್ಣ ಹಚ್ಚಿದ್ದೇನೆ. ಒಂದು ಯೋಗ ಇಲ್ಲಿ ಬಂತು, ಸ್ವಲ್ಪ ಮಕ್ಕಳನ್ನು ಕಲ್ಚರಲ್ಲಾಗಿ ಡೆವಲಪ್ ಹಾಡಿಸಿ, ಪ್ರತಿಭೆಗಳಿದೆ ನಿಲ್ಲಿಸಿ ಅವರನ್ನು ಹಾಡಿಸಿ ಆ ಭಾವನೆಗಳನ್ನು ವ್ಯಕ್ತಪಡಿಸ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ರಿ. ರಂಗಸ್ಪಂದನ ಪರವಾಗಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕವಾಗಿ ತಲೆಬಾಗಿ ವಂದಿಸ್ತೇನೆ. ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಶ್ರೀ ರಾಮಾಶ್ರಮ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ರಂಗಸ್ಪಂದನ ಎಂಬತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ಎನ್ ವಿ ಕಿಶೋರ್ ಕುಮಾರ್ ಅವರಿಗೆ, ಹಾಗೂ ನಮ್ಮ ರಂಗಸ್ಪಂದನ ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಯುತ ವಿ ಜಿ ಪಾಲ್ರವರಿಗೆ, ಹಾಗೂ ನಮ್ಮ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಈ ಶಾಲೆಯ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ
ನಾವು ಕೇಳಲಿಕ್ಕೆ ಹೋದಾಗ ಅವರು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಶ್ರೀಯುತ ಮುರಳೀಧರ ಕಾಮತ್ರವರೇ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯವರೇ, ನಮ್ಮ ಉಭಯ ಶಾಲೆಗಳ ಅಧ್ಯಾಪಕ ಮತ್ತು ಅಧ್ಯಾಪಕಿಯರೇ, ವಿದ್ಯಾರ್ಥಿ ವೃಂದದವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅವರು ಹೇಳಿದ ಹಾಗೆ ಬಂದು ಮೊದಲು ನನ್ನನ್ನು ಕೇಳಿದರು. ಕೇಳುವಾಗ ನನಗೆ ಅದು ಅರ್ಥ ಆಗಲಿಲ್ಲ. ನಾನು ಆಮೇಲೆ ಇದು ನನಗೆ ಗೊತ್ತಿಲ್ಲ, ಅಲ್ಲಿ HM ಸಹ ಇಲ್ಲ, ಆಮೇಲೆ ನಾವು ಮಾತನಾಡುವ ಅಂತ ಹೇಳಿದೆ. ಮನವರಿಕೆ ಮಾಡಿಕೊಟ್ರು ನಾನು ಅಷ್ಟು ತಾಳ್ಮೆ ಇರಲಿಲ್ಲ. ಆಮೇಲೆ ಮತ್ತೆ ಮಾರನೇ ದಿನ ಬಂದು ಸರ್ ಇದು ಕಾರ್ಯಕ್ರಮ ಹೀಗೆ ಅಂತ ವಿವರಿಸಿ ಹೇಳಿದಾಗ ನಾನು ನಮ್ಮ ಸಂಚಾಲಕರು ಕಾರ್ಯಕ್ರಮ ಓಕೆ ಸರ್, ನಮ್ಮ ಸಂಚಾಲಕರನ್ನು ಒಂದು ಮಾತನ್ನು ಕೇಳಿ ಆಗ ನಾವು ಮಾಡುವ ಅಂತ ಹೇಳಿದಾಗ ನಮ್ಮ ಸಂಚಾಲಕರು ಒಪ್ಪಿಗೆಯನ್ನು ಕೊಟ್ಟರು. ಈ ಕಾರ್ಯಕ್ರಮ ಆಗುವಾಗ ಇದರ ಸಂಪೂರ್ಣವಾದ ಅನುಭವ ಆಯಿತು. ಏನಂದರೆ ಯುವ ಪ್ರತಿಭೆಯಲ್ಲಿ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಗೆಳೆಯುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ಮಕ್ಕಳು ನಮ್ಮ ದೇಶದ ಮೇಲಿರ್ತಕ್ಕಂಥ ಅಭಿಮಾನ, ದೇಶಾಭಿಮಾನ, ಜಾನಪದ ಗೀತೆಗಳು ಇಂದಿನ ಸಮುದಾಯದಲ್ಲಿ ಇವತ್ತು ನಮ್ಮ TV ಮಾಧ್ಯಮದಿಂದ ಅವೆಲ್ಲವೂ ಮಾಯವಾಗಿ ಹೋಗ್ತಾ ಇವೆ. ಅಂತಹ ಆ ಒಂದು ಕಾರ್ಯಕ್ರಮವನ್ನು ಉಳಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ರಂಗಸ್ಪಂದನ ಕಾರ್ಯಕ್ರಮದವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ಸೌಭಾಗ್ಯ. ಸಂಚಾಲಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಭಯ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶ್ರೀಯುತ VG ಪಾಲ್ರವರೇ, ಅಧ್ಯಾಪಕ ವೃಂದದ 2 ಶಾಲೆಗಳ ಮುಖ್ಯೋಪಾಧ್ಯಾಯರು ಜೊತೆಯಲ್ಲಿ ಅಧ್ಯಾಪಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಹಾಗೂ ನನ್ನ ಸಂಗೀತದ ಸಹಾಯಕರಾಗಿ ಬಂದಂಥ ಗಣೇಶ್ ಹಾಗೂ ಮಲ್ಲಿಕಾ ಅವರೇ, ಹಾಗೂ ಮಾಧ್ಯಮ ವೃಂದದವರೇ, ಎಲ್ಲರಿಗೂ ನಮಸ್ಕರಿಸುತ್ತಾ ಸಣ್ಣ ಒಂದು ಮಾತು. ಇವತ್ತು ನೀಡ್ತಕ್ಕಂಥ ಈ ಕಾರ್ಯಕ್ರಮ ನಾನು ತುಂಬ ಅತ್ಯಂತ ಖುಷಿಯಿಂದಾಗಿ ಈ ಒಂದು ವೇದಿಕೆಯಲ್ಲಿದ್ದೇನೆ. ಯಾಕೆಂದರೆ ನನ್ನ ಬೆಳವಣಿಗೆ ಇಲ್ಲಿಂದಲೇ ಪ್ರಾರಂಭ ಆದದ್ದು. ಚಿಕ್ಕದಿರುವಾಗಿಂದ ನಮ್ಮ ಟೀಚರ್ನವರೆಲ್ಲರೂ ನಮಗೆ ಹಾಡಿಸಿ ಕುಣಿಸಿ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಹೇಳಿ ಒಳ್ಳೆ ಉಮೇದು ಕೊಟ್ಟಿದ್ದರು. ನಮ್ಮ ಪ್ರತಿಭೆಯನ್ನು ಅರಿತು ಅವರು ನಮ್ಮನ್ನು ಮುಂದೆ ಹೋಗುವಂಥ ದಾರಿ ತೋರಿಸಿದರು. ಅದೇ ಕಾರಣದಿಂದಾಗಿ ನಾನು ಇವತ್ತು ಕಲಾಕ್ಷೇತ್ರದಲ್ಲಿ ಜನಪ್ರಿಯನಾಗಿದ್ದೇನೆ. ಅಂದರೆ ಎಲ್ಲರಿಗೂ ನಾನು ಯಾರು ಅಂತ ಗೊತ್ತಾಗುವಂತೆ ಆಗಿದ್ದೇನೆ. ಆ ಶಾರದಾ ಮಾತೆಯ ಆಶೀರ್ವಾದ, ನಮ್ಮ ಹಿರಿಯ ಟೀಚರ್ಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತ ಹೇಳ್ತೇವೆ. ಯಾವಾಗಲೂ ಗುರುಗಳ ಆಶೀರ್ವಾದ ಶ್ರೇಷ್ಠವಾದದ್ದು. ಆದ್ದರಿಂದ ಇವತ್ತಿಗೂ ಯಾವುದೇ ಹೆದರಿಕೆ ಉಂಟು, ಆದರೆ ಅವರ ಒಂದು ಕಾನ್ಫಿಡೆನ್ಸಿಂದಾಗಿ ನಾವು ವೇದಿಕೆಯಲ್ಲಿ ನಿಂತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳೇ, ಇವತ್ತು ನಾನು ಇಲ್ಲಿ ಕಾರ್ಯಕ್ರಮ ಕೊಡುವುದು 10,000 ಜನ ನೋಡಬೇಕಂತೇಳಿ ಅಲ್ಲ. ಈ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಸಾಂಸ್ಕೃತಿಕವಾಗಿ ಹೇಗೆ ನಾವು ಮುಂದುವರಿಬೋದು ಅಂತ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಆದ್ದರಿಂದ ನಿಮ್ಮಲ್ಲಿರುವ ಪ್ರತಿಭೆಯನ್ನು ನೀವು ಬೆಳೆಸ್ಕೊಳ್ಳಿ, ಜೊತೆಯಲ್ಲಿ ಶಿಕ್ಷಣವನ್ನು ಕೂಡ ಮುಂದುವರಿಸಿ ಒಳ್ಳೆಯ ಮುಂದಿನ ಭಾರತ ರತ್ನರಾಗುವ ಒಂದು ಸುಂದರವಾದ 2 ಮಾತನ್ನು VG ಪಾಲ್ರು ಹೇಳಿದರು. ಅದು ನಿಮ್ಮಲ್ಲಿದೆ, ಮುಂದಿನ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಈ 2 ಮಾತನ್ನು ಮುಗಿಸುವ ಮೊದಲು ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೊಂಚಾಡಿ ಶಾಲೆಯ ಎಲ್ಲ ಉಭಯ ಶಾಲೆಯ ಅಧ್ಯಾಪಕ ಮುಖ್ಯೋಪಾಧ್ಯಾಯರಿಗೆ ಜೊತೆಯಲ್ಲಿ ಅಧಿಕಾರಿ ವೃಂದದವರಿಗೆ ನನ್ನ ಧನ್ಯವಾದವನ್ನು ನೀಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇದರ ಪ್ರಾಯೋಜಕತ್ವದಲ್ಲಿ ರಂಗಸ್ಪಂದನ ರಿಜಿಸ್ಟರ್ಡ್ ಮಂಗಳೂರು ನಡೆಸಿಕೊಡುವಂತಹ ಸಾಂಸ್ಕೃತಿಕ ರಂಗತೇರು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ರಂಗಸ್ಪಂದನ ರಿಜಿಸ್ಟರ್ಡ್ ಮಂಗಳೂರು ಇದರ ಸಂಚಾಲಕರಾಗಿರುವಂತಹ
ನಮ್ಮ ಆದರಣೀಯ ಶ್ರೀ ವಿ ಜಿ ಪಾಲ್ರವರೇ, ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿರುವಂತಹ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಯಾಗಿರುವಂತಹ ಹಾಗೂ ನಮ್ಮ ಪ್ರತಿಯೊಬ್ಬರ ಮನದಲ್ಲಿ, ಅಂದರೆ ಒಂದು ಆರ್ಕೆಸ್ಟ್ರಾ ಅಂತ ಹೇಳಿದರೆ ಅಲ್ಲಿ ಮುರಳೀಧರ್ ಕಾಮತ್, ಮುರಳೀಧರ್ ಇದ್ದಾರಾ? ಒಂದೇ ಮಾತಾ? ಇಂಥ ಒಂದು ವ್ಯಕ್ತಿ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ. ಅವರು ಸಂಗೀತ ನಿರ್ದೇಶಕರು ಆಗಿರ್ತಾರೆ ಹಾಗೂ ರಾಗಧ್ವನಿ ತಂಡದ ಸಂಚಾಲಕರು ಆಗಿರ್ತಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಉಭಯ ಶಾಲೆಗಳ ಮುಖ್ಯೋಪಾಧ್ಯಾಯರಂಥ ಶ್ರೀ ಮಂಜಪ್ಪ ಜಿ ಎಸ್ ಹಾಗೂ ಶ್ರೀಮತಿ ಪ್ರಿಯಾ ಕರ್ಕೇರ ಇವರಿಬ್ಬರು ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಉಭಯ ಶಾಲೆಗಳ ಅಧ್ಯಾಪಕ ವೃಂದದವರು, ನೆಲದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಿತಚಿಂತಕರು, ಈ ದಿನ ಶ್ರೀ ವಿ ಜಿ ಪಾಲ್ ಹಾಗೂ ಶ್ರೀ ಮುರಳೀಧರ್ ಕಾಮತ್ರವರು ತಮ್ಮ ಪ್ರತಿಭಾ ಕೌಶಲ್ಯವನ್ನು ನಮ್ಮ ವಿದ್ಯಾರ್ಥಿಗಳ ಮುಂದೆ ಪ್ರದರ್ಶನ ಮಾಡಿ ಅವರಿಗೆ ಪ್ರತಿಭೆಯ ಬಗ್ಗೆ ತಿಳುವಳಿಕೆ ಬರುವಂತೆ ಮಾಡುವರು. ದಾಸಕೀರ್ತನೆ, ಭಾವಗೀತೆ, ಜಾನಪದ ಕುಣಿತ, ಹಾಡು, ಕನ್ನಡ, ತುಳು, ಕೊಂಕಣಿ ಭಾಷಾ ಬಾಂಧವ್ಯ ಮುಂತಾದವುಗಳನ್ನು ಬಗ್ಗೆ ಮನದಟ್ಟಾಗುವಂತೆ ಮಾಡುವರು. ಈ ರೀತಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಸಿಟಿವ್ ಅಪ್ರೋಚ್ ಕೊಡುವುದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನದಲ್ಲಿ ಧೈರ್ಯ ಹಾಗೂ ಅವರ ಉತ್ತಮ ರೀತಿಯ ಸಹಕಾರವನ್ನು ನೀಡುತ್ತದೆ. ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದಕ್ಕೆ ಶ್ರೀ ವಿ ಜಿ ಪಾಲ್ ಹಾಗೂ ಶ್ರೀ ಮುರಳೀಧರ್ ಕಾಮತ್ ಇಬ್ಬರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ನೆರೆದ ಸರ್ವರಿಗೂ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಕನ್ನಡ ಮಾತೆ ವೈಭವ ಸೌಂದರ್ಯದ ಮೆರುಗನ್ನು ವರ್ಣಿಸುವ ಸುಂದರ ಗಾಯನದೊಂದಿಗೆ ನಮ್ಮ ಶಾಲೆಯ ಮಕ್ಕಳು ನಿಮ್ಮ ಮುಂದೆ.
ಪೈಶಾಚಿಕಕ್ಕೆ ಬಲಿಯಾದ ಪುಲ್ವಾಮಾ ಹತ್ಯಾಕಾಂಡವು ಇನ್ನೂ ನಮ್ಮ ಕಣ್ಣಿಗೆ ಕಟ್ಟಿದಂತಿದೆ. ದೂರದರ್ಶನದಲ್ಲಿ ಕಂಡ ಈ ಭೀಕರ ದೃಶ್ಯಗಳನ್ನು ನಾವು ಎಂದೂ ಮರೆಯುವಂತಿಲ್ಲ. ಇಂತಹ ವೀರ ಯೋಧರ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ. ಭೂಮಿಯ ಒಡಲನ್ನು ಬಗೆದು ಅನ್ನ ನೀಡುವ ಅನ್ನದಾತನಿಗೂ ಭೂಮಿಯನ್ನು ಕಾಯುವ ಸೈನಿಕನಿಗೂ ನಮ್ಮ ದೊಡ್ಡ ಸಲಾಂ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆ ಇದು ಕೇಳಿ. ಈ ದೇಶಕ್ಕಾಗಿ ಮಡಿದ ವೀರ ಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ,
ಬತ್ತಿರಿದ್ದೆಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ ಸಕಲ ಅಕ್ಕ ಪಂಡದ ಲೆಂಬು ನಕಲು ಬತ್ತಿರಿದ್ದೆಲ ಅಕ್ಕ ಪಂಡದ ಲೆಂಬು ನಕಲು ಬತ್ತಿರಿದ್ದೆಲ ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲ
ಭಕ್ತಿಗೆ ಒಲಿದವರೇ ಮನೆಯ ಸೋಲಿಗರ ಮನೆ ತ್ಯಾಗಾಗಿ ಮನದಲ್ಲಿ ನಿಂತವರೇ ಬೇಡ ಕಾಂಬರ ಬೇಡರ ಕಣ್ಣಿನ ಭಕ್ತಿಗೆ ಒಲಿದವರೇ ಮನೆಯ ಸೋಲಿಗರ ಮನೆ ತ್ಯಾಗಾಗಿ ಮನದಲ್ಲಿ ನಿಂತವರೇ
ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಹಂಬಲಿಸಿದೆ ಮನ. ಕಡಲಿಗೆ ಹಂಬಲಿಸಿದೆ ಮನ, ಕಾಡಬಲ್ಲಿನೆ ಒಂದು ದಿನ ಕಡಲನು, ಕೂಡಬಲ್ಲಿನೆ ಒಂದು ದಿನ, ಕಾಡಬಲ್ಲಿನೆ ಒಂದು ದಿನ ಕಡಲನು, ಕೂಡಬಲ್ಲಿನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ, ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಕುಯ್ಯುತ್ತಿದೆ, ಎಲ್ಲಿರುವುದೋ ಅದು, ಎಲ್ಲಿರುವುದೋ ಅದು, ನೋಡಬಲ್ಲೆನೆ ಒಂದು ದಿನ ಕಡಲನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ, ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ, ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದೀತಾನಂತೆ, ಮುನ್ನೀರಂತೆ ಅಪಾರವಂತೆ, ಕಾಣಬಲ್ಲೆನೆ ಒಂದು ದಿನ ಅದರಳು ಕರಗಲಾರೆನೆ ಒಂದು ದಿನ, ಕಾಣದ ಕಡಲಲ್ಲಿ ಹಂಬಲಿಸಿದೆ ಮನ.
ಕಾನನದ ಕುಟಿಲ ಪಥದಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲಿ ನೀನು ಜಟಿಲ ಕಾನನದ ಕುಟಿಲ ಪಥದಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನೋ ಸೇರಬಹುದೇ ನಾನು ಕಡಲ ನೀಲಿಯೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು. ಧನ್ಯವಾದಗಳು. ಶ್ರೀ ಅಶ್ವಥ್ ಅವರ ಸುಂದರವಾದ ಈ ಗೀತೆ. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಬರ್ತಾ ಇದ್ದೇವೆ. ಮತ್ತೆ ಶಾಲಾ ವಿದ್ಯಾರ್ಥಿಗಳಿಂದ ಮನೋರಂಜನೆ, ಆಮೇಲೆ ನಮ್ಮ ರಾಗಧ್ವನಿ ತಂಡದ ಮನೋರಂಜನೆ ಕೂಡ ನಿಮಗೆ ನೀಡ್ತೇವೆ.
ಭೂತಾರಾಧನೆ ಕೋಲ ಕಂಬುಲ ಪಿಲಿನಲಿಕೆ ಇಂಚಿತ್ತಿನ ವೈಶಿಷ್ಟ್ಯತೆಲು ಉಪ್ಪುನಂಚಿಂತ ನಾಡು ಈ ತುಳುನಾಡುದ ವೈಶಿಷ್ಟ್ಯತೆಡು ಒಂಜಾಯಿನ ಭೂತಾರಾಧನದ ಬಗ್ಗೆ ತೆರಿಪಾವುನ ಒಂಜಿ ಪೊರ್ಲಗಂಟದ ನಲಿಕೆನು ಮಂತೊಂದು ತೋಜಾಯರೆ ಬರೊಂದುಲ್ಲೇರು ನಮ್ಮ ತುಳುವಪ್ಪೆನ ಜೋಕುಲು. ತುಳುನಾಡ
ಗಾಳಿಯು ನಿನ್ನದೇ ಆರದಿರಲಿ ಬೆಳಗು ಹಡಗು ನಿನ್ನದೇ ಕಡಲು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಗು. ಅಲ್ಲಿ ರಣದುಂದುಬಿ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಗು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಗು. ಧನ್ಯವಾದಗಳು. ಡಿಂಗಿರಿ ಮಾಮ ಪೋಡಿದು ಪಾರಡ ಡಿಂಗಿರಿ ಮಾಮ ಪೋಡಿದು ಪಾರಡ ಜಾಡ ತಿಮ್ಮ ಬುರುಡಮ್ಮ ಯಾರಲ ಮುರುಲ್ಲೆ ಜಾಡ ತಿಮ್ಮ ಬುರುಡಮ್ಮ ಯಾರಲ ಮುರುಲ್ಲೆ. ಸಿಂಗರಿ ಪೊಣ್ಣೆ ಮಸ್ಕರಿ ಮಲ್ಪಡ ಸಿಂಗರಿ ಪೊಣ್ಣೆ ಮಸ್ಕರಿ ಮಲ್ಪಡ ಪಾರ್ನ ಆಣು ಅತ್ತಿಯ ಯಾನು ತಿಕ್ಕಲ ಈ ಎಲ್ಲ ಪಾರ್ನ ಆಣು ಅತ್ತಿಯ ಯಾನು ತಿಕ್ಕಲ ಈ ಎಲ್ಲ ಬಾನೋಡು ರಾವಣ ಮುಗಲಿಗೆ ಸೇರಣ ಕಡಲಿಗೆಲ್ಲ ಎಡ ಮೀಸಿದ ಆಳಾದ ಪೊರಿ ಮರೆಯಾನುಲ್ಲೆ. ಬಾನೋಡು ರಾವಣ ಮುಗಲಿಗೆ ಸೇರಣ ಕಡಲಿಗೆಲ್ಲ ಎಡ ಮೀಸಿದ ಆಳಾದ ಪೊರಿ ಮರೆಯಾನುಲ್ಲೆ. ധൈര്യോട് രാവണേ ധർമ്മോട് വിഭീഷണേ എന്നോട് അർജുനെ താനോട് കർണട് ലോകോടയാമല്ലേ ധൈര്യോട് രാവണേ അർജുനെ താനോട് കർണനെ ലോകോടയാമല്ലേ. ಉತ್ತರ ಕುಮಾರ ಪೌರುಷಯಾಗಿದ್ದೆ ಡಿಂಗಿರಿ ಮಾಮ ಪೋಡಿದು ಪಾರಡ ಡಿಂಗಿರಿ ಮಾಮ ಪೋಡಿದು ಪಾರಡ ಜಾಡ ತಿಮ್ಮ ಬುರುಡಮ್ಮ ಯಾನಲ ಮುನುಲ್ಲೆ ಜಾಡ ತಿಮ್ಮ ಬುರುಡಮ್ಮ ಯಾನಲ ಮುನುಲ್ಲೆ. ಸಿಂಗರಿ ಪೊಣ್ಣೆ ಮಸ್ಕರಿ ಮಲ್ಪಡ
സിംഗരി പൊന്നെ മസ്കരി മൽപ്പട പാർന്ന ആണ് അത്തിയാണ് തിക്കലയ്യല്ലേ പാർന്ന ആണ് അത്തിയാണ് തിക്കലയ്യല്ലേ పొక్కడే కిటి కిటి దాయగు పణ్పయ్య గత్తుడు మేరే పున ఆనాగ ఎదురాయ వరణయ్యనల్లే పొక్కడే కిటి కిటి దాయగు పణ్పయ్య గత్తుడు మేరే పున ఆనాగ ఎదురాయ వరణయ్యనల్లే సింగరి పొన్నే మస్కరి మల్పడ సింగరి పొన్నే మస్కరి మల్పడ പാർന്ന ആണ് അത്തിയാണ് തിക്കലയ്യല്ലേ പാർന്ന ആണ് അത്തിയാണ് തിക്കലയ്യല്ലേ താങ്ക് യു ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ಮೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ನೀನೇ
ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವ, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಬೊಂಬೆ ಮತ್ತೆ ನೀನೇ ರಾಜಕುಮಾರ. ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ತಾಸದ ಬೆಟ್ಟಗ ಊರದ ಪಿಲಿಕುಲು ಪುನ ಮದ್ದುಯನ, ಆಸೆದ ಕನ್ನಡ ಊರದ ಪಣ್ಣುಲು ಪುನ ಮದ್ದುಯನ. ತಾಸದ ಬೆಟ್ಟಗ ಊರದ ಪಿಲಿಕುಲು ನಲಿಪುನ ಬಲ್ಲುಯನ, ಆಸೆದ ಕನ್ನಡ ಊರದ ಪಣ್ಣುಲು ತಿಳಿಪುನ ಮದ್ದುಯನ. ಅರೆ ಓ ಗಯ ಮದಿವಾನ ಬಲ ನಲಿಪುಲಯ ಓಚಸಾಣ, ನನ್ನ ಬಾರಿ ಗಾಳಿಯ ನಮ್ಮಡುದಿನಲ್ಲ. ತಾಸದ ಬೆಟ್ಟದು ಊರಿನ ಪಿಲಿಕುಲು ನಲಿಪುನ ಬಲ್ಲುಯನ, ಆಸೆದ ಕನ್ನಡ ಊರಿನ ಪಣ್ಣುಲು ತಿಳಿಪುನ ಮದ್ದುಯನ. ತಮ್ಮನ್ನೆಲ್ಲ ರಂಜಿಸಿದಂತಹ ರಂಗಧ್ವನಿ ಸಂಗೀತ ತಂಡದ ನಿರ್ದೇಶಕರಾದ ಶಾಂತ ಮನಸ್ಸಿನ ನಗುಮುಖದ ಮುರಳೀಧರ್ ಕಾಮತ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಮಲ್ಲಿಕಾ ಶೆಟ್ಟಿ ಮತ್ತು ಸಾಯಿ ಮಲ್ಲಿಕಾ ಬೇಕಲ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಛಾಯಾಗ್ರಾಹಕರಿಗೂ ಮತ್ತು ರಂಗ ಸಂಗೀತ ತಂಡದ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂತಹ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಲ್ಲಿ ನಡೆಯಲಿ ಎಂದು ಆಶಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ.